ಯುವಜನ ಸೇವಾ ಮತ್ತು ಕ್ರೀಡಾ ಸಚಿವ ಪ್ರಮೋದ್ ಮಧ್ವರಾಜ್ ಅವರ ವಿರುದ್ಧ 193 ಕೋಟಿ ರೂಪಾಯಿ ವಂಚನೆ ಆರೋಪ ಕೇಳಿಬಂದಿದೆ. ಸಚಿವರು ಸಾರ್ವಜನಿಕರ ಹಣವನ್ನು ದುರುಪಯೋಗಪಡಿಸಿಕೊಂಡಿರುವ ಬಗ್ಗೆ ಕೇಂದ್ರ ಹಣಕಾಸು ಸಚಿವಾಲಯದ ಸೇವಾ ವಿಭಾಗದಲ್ಲಿ ದೂರು ಕೂಡ ದಾಖಲಾಗಿದೆ. ಪ್ರಮೋದ್ ಮಧ್ವರಾಜ್ ಮಲ್ಪೆಯ ಸಿಂಡಿಕೇಟ್ ಬ್ಯಾಂಕ್ ಶಾಖೆಯಲ್ಲಿ ಕೇವಲ 1.1 ಕೋಟಿ ಮೌಲ್ಯದ ಸ್ವತ್ತಿನ ದಾಖಲೆ ನೀಡಿ 193 ಕೋಟಿ ಸಾಲ ಪಡೆದಿದ್ದಾರೆ. ಈ ಅಕ್ರಮದಲ್ಲಿ ಬ್ಯಾಂಕ್ ಅಧಿಕಾರಿಗಳು ಕೂಡ ಶಾಮೀಲಾಗಿರುವ ಶಂಕೆ ವ್ಯಕ್ತವಾಗಿದೆ. ಮೋಸದಿಂದ ಕೋಟ್ಯಾಂತರ ರೂಪಾಯಿ ಸಾಲ ಪಡೆದದ್ದಕ್ಕಾಗಿ ಸೆಕ್ಷನ್ 120(b), 415, 420, 403 ಅಡಿಯಲ್ಲಿ ದೂರು ದಾಖಲಾಗಿದೆ. ಈ ಆರೋಪದ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಸಚಿವರು, ನಾನು ಯಾವುದೇ ವಂಚನೆ ಮಾಡಿಲ್ಲ. ಈ ಆರೋಪ 100ಕ್ಕೆ 100ರಷ್ಟು ಸುಳ್ಳು. ಈ ರೀತಿ ವಂಚನೆ ಮಾಡಿದರೆ ನಾನು ಇಷ್ಟು ಸಂತೋಷವಾಗಿ ತಿರುಗಾಡುತ್ತಿರಲು ಸಾಧ್ಯವೇ ಇಲ್ಲ. ಸಿಂಡಿಕೇಟ್ ಬ್ಯಾಂಕ್ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುವ ಸಂಸ್ಥೆ. ಕೇಂದ್ರ ಸರ್ಕಾರವೇ ಈ ಬಗ್ಗೆ ತನಿಖೆ ನಡೆಸಿ ಸತ್ಯಾಂಶ ತಿಳಿದುಕೊಳ್ಳಲಿ ಎಂದು ಹೇಳಿದ್ದಾರೆ. ಅದು 100ಕ್ಕೆ 100 ಶುದ್ಧ ಸುಳ್ಳು ಸುದ್ದಿ. ಅದನ್ನು ಯಾರು ನಂಬುವ ಅಗತ್ಯ ಇಲ್ಲ. ಬ್ಯಾಂಕಿಗೆ ಎಷ್ಟು ಆಸ್ತಿ ಇಡಬೇಕು ಅಷ್ಟು ಆಸ್ತಿ ಇಟ್ಟಿದ್ದೇನೆ. ಮತ್ತು ಬ್ಯಾಂಕಿನ ಸಾಲ ಕೂಡ ಆ ಆಸ್ತಿ ಪ್ರಕಾರ ಎಷ್ಟು ಕೊಡಲಿಕ್ಕಿದೆ ಅಷ್ಟು ಆಸ್ತಿ ಸಾಲವನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯ ವಂಚನೆ ಇಲ್ಲ. ಸಿಂಡಿಕೇಟ್ ಬ್ಯಾಂಕ್ ಕೇಂದ್ರ ಸರ್ಕಾರದ ಅಧೀನದಲ್ಲಿದೆ. ಯಾವ ತನಿಖೆ ಬೇಕಿದ್ರೂ ಮಾಡ್ಬೋದು. ಯಾವ ವಂಚನೆಯೂ ಇಲ್ಲ. ವಂಚನೆ ಮಾಡ್ತಿದ್ರೆ ನಾನು ಇಷ್ಟು ಸಂತೋಷದಲ್ಲಿ ತಿರುಗಾಟ ಮಾಡ್ತಿರ್ಲಿಲ್ಲ. 100ಕ್ಕೆ 100 ಸುಳ್ಳು. ಇದಕ್ಕಿಂತ ದೊಡ್ಡ ಸುಳ್ಳು ಪ್ರಪಂಚದಲ್ಲಿ ಇಷ್ಟುವರೆಗೆ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ.